ಇಂಗ್ಲಿಷ್ 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 ಅಂತೆಲ್ಲ ಇವತ್ತು ಭಾರಿ ದೊಡ್ಡ ಹೋರಾಟ ಮಾಡ್ತಾ ಇದೀವಿ, ನಾವು ಒದರಾಡ್ತಾ ಇದ್ದೀವಿ. ಕನ್ನಡದಲ್ಲಿ ಸರಿಯಾಗಿ ಬರೆಯೋ ಯೋಗ್ಯತೆ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅನ್ನ ಕನ್ನಡಕ್ಕೆ ಮಾಡ್ಕೊಡ್ಬೇಕಾಗಿದೆ. ಇವತ್ತು ನಮ್ಮ ಪರಿಸ್ಥಿತಿ ಹೀಗೆ ಬಂದಿದೆ. ಕನ್ನಡವನ್ನು ಇಂಗ್ಲಿಷಿಗೆ ಟ್ರಾನ್ಸ್ಲೇಷನ್ ಮಾಡಬೇಕಾಗಿಲ್ಲ, ಬದಲಾಗಿ ಇಂಗ್ಲಿಷನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ಕೊಡೋ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಸರಿಯಾದಂತಹ ಜನ ಇವತ್ತು ಸಿಗೋದಿಲ್ಲ. ಎಲ್ಲೋ ಅಪರೂಪಕ್ಕೆ ದಕ್ಷಿಣ ಕನ್ನಡ, ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆ ಹಳ್ಳಿಯಿಂದ ಕನ್ನಡ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಹುಡುಗರು ಮಾತ್ರ ಇದನ್ನು ಮಾಡ್ತಾರೆ, ಬಿಟ್ರೆ ಬಾಕಿಯವರಿಗೆ ಅದ್ರ ಯೋಗ್ಯತೆನೇ ಇಲ್ಲ. ಲ್ಯಾಂಗ್ವೇಜ್ ಸ್ಕಿಲ್ ಇವತ್ತು ಕಡಿಮೆ ಆಗ್ತಾ ಇದೆ. ಶುದ್ಧವಾಗಿ ನಾನು ಕನ್ನಡ ಮಾತಾಡೋದಕ್ಕೆ ಹೋದ್ರೆ ಬಹುತೇಕ ತುಂಬ ಮಂದಿಗೆ ಅರ್ಥನೇ ಆಗ್ಲಿಕ್ಕಿಲ್ಲ. ಅದು ಬೆಂಗಳೂರಲ್ಲಂತೂ ಅರ್ಥನೇ ಆಗುದಿಲ್ಲ ಬಿಟ್ರಿ. ಅದು ಆ ಲ್ಯಾಂಗ್ವೇಜ್ ಸ್ಕಿಲ್, ಪ್ರೆಸೆಂಟೇಷನ್ ಸ್ಕಿಲ್, ಇದೇ ಜಾಬ್ ಕಂಡ್ರಿ. ಇಂಡಸ್ಟ್ರಿಗೆ ಬೇಕಾಗಿರೋ ಕೂಲಿ ಕಾರ್ಮಿಕರನ್ನು ಕೊಡ್ತಕ್ಕಂಥದ್ದು ಒಂದೇನೇ ಸ್ಕಿಲ್ ಟ್ರೈನಿಂಗ್ ಅಲ್ಲೇ ಅಲ್ಲ, ಬದಲಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್, ಸಾಫ್ಟ್ ಸ್ಕಿಲ್. ಅಧ್ಯಕ್ಷರ ಜೊತೆ ಮಾತಾಡ್ತಾ ಇದ್ದೆ. ಆಶೀರ್ವಾದದೊಂದಿಗೆ ಈ ವರ್ಷ ನಮ್ಮ ಸಂಸ್ಥೆಗೆ ತರಬೇತಿಗೆ ರೂಪಿ ಭಗವಂತ. ಯಾವುದೇ ಕಾರ್ಯಕ್ರಮದ ಯಶಸ್ಸಿಗೆ ಆತನ ಸ್ಮರಣೆಯೊಂದಿದ್ದರೆ ಸರ್ವ ದುರಿತಗಳು ನಾಶವಾಗುವುದರಲ್ಲಿ ಸಂಶಯವಿಲ್ಲ. ಇಂದಿನ ಹೆಮ್ಮೆಯ ವಿಚಾರವೆಂದರೆ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಕೇಂದ್ರ ಘನ ಸರ್ಕಾರದ ಉನ್ನತ. ಈಗ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಲಕ್ಷ್ಮೀನಾರಾಯಣ ಕಾಮತ್, ಈ ಹಿರಿಯ